ಸೇವಾ ವಲಯ, ಸಾರಿಗೆ ವಲಯ, ಕೈಗಾರಿಕೆ ವಲಯಗಳಲ್ಲಿ ಕೈಗೊಳ್ಳುವ ಉದ್ದೇಶಗಳಿಗೆ ರಾಜ್ಯ ಸರ್ಕಾರವು ಸಾಲ ಸೌಲಭ್ಯ ವಿತರಿಸ್ತಾ ಇದ್ದು, ಕೌಶಲ್ಯ ಕರ್ನಾಟಕ ಯೋಜನೆಗೆ ವ್ಯಾಪಕ ಸಿದ್ಧತೆ ಕೈಗೊಂಡಿದೆ. ವಿದೇಶಿ ವಸ್ತುಗಳ ಬದಲು ಸ್ವಾವಲಂಬಿ ಉತ್ಪಾದನೆಗೆ ಒತ್ತು ಎಂದು ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆರ್ ರಘು ಕೌಟಲ್ಯ ತಿಳಿಸಿದ್ದಾರೆ. ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಒಟ್ಟು 224 ತಾಲೂಕುಗಳಿದ್ದು, ಪ್ರತಿ ತಾಲೂಕಿನಲ್ಲೂ ಕೂಡ ತಲಾ 50ರಂತೆ ವರ್ಷಪೂರ್ತಿ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಎಲ್ಲಾ ರೀತಿಯ ಗ್ರಾಮೀಣ ಉತ್ಪಾದನೆಗಳಿಗೆ ಪ್ರೋತ್ಸಾಹ ನೀಡಲಾಗುವುದು ಎಂದರು. ಇನ್ನು ನಿಗಮದ ವ್ಯಾಪ್ತಿಗೆ 206 ಜಾತಿಗಳು ಬರ್ತಾ ಇದ್ದು, ಯಾವುದೆಲ್ಲ ವೃತ್ತಿಗಳನ್ನು ಪುನರುಜ್ಜೀವನಗೊಳಿಸಬೇಕು ಎಂಬ ಬಗ್ಗೆ ಪಟ್ಟಿಯನ್ನ ಸಿದ್ಧಪಡಿಸಲಾಗ್ತಾ ಇದೆ. ತರಬೇತು ಪೂರ್ಣಗೊಳಿಸಿದರೆ ಮಾತ್ರ ಆರ್ಥಿಕ ನೆರವು ನೀಡಲಾಗುವುದು. ಸುಮಾರು 5 ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ನೀಡಲು ಅವಕಾಶ ಇದೆ ಅಂತ ಮಾಹಿತಿ ನೀಡಿದ್ದಾರೆ. ಡಿ ದೇವರಾಜ ಅರಸರ ಅಭಿವೃದ್ಧಿ ನಿಗಮ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡಬೇಕಂತಕ್ಕಂಥ ಉದ್ದೇಶ ಇದೆ. ತಮಗೆ ಗೊತ್ತಿದೆ, ನಮ್ಮ ನಿಗಮದ ಅನೇಕ ಯೋಜನೆಗಳ ಬಗ್ಗೆ ತಮಗೆ ಗೊತ್ತಿದೆ. ನಾನು ಮಾತನಾಡಿದ ನಂತರ ತಾವು ಕೂಡ ಪ್ರಶ್ನೆ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಆದರೆ ನಮ್ಮಲ್ಲಿ ಕೊಡ್ತಕ್ಕಂಥ ಆರ್ಥಿಕ ನೆರವುಗಳು ಅತ್ಯಂತ ಸಫಲವಾಗಿ ಸಾಕಾರಗೊಳ್ಳಬೇಕಂತಂದರೆ, ಯಾಕೆಂದರೆ ನಮ್ಮಲ್ಲಿ ಎಕ್ಸಾಂಪಲ್ ಹೇಳಬೇಕಂದ್ರೆ ನೇರ ಸಾಲ ಅಂತಕ್ಕಂಥದ್ದು ಒಂದು ಯೋಜನೆ ಇದೆ. ಆ ನೇರ ಸಾಲವನ್ನು ನಾವು ಅವರಿಗೆ ವ್ಯಾಪಾರ ಮಾಡಲಿಕ್ಕೆ, ವೃತ್ತಿ ಬದುಕನ್ನು ಮಾಡಲಿಕ್ಕೆ ಕೊಡ್ತೇವೆ. ನಾನು ಈಗಾಗಲೇ ಹೇಳಿದ ಹಾಗೆ ಸುಮಾರು 206 ಜಾತಿಗಳು ಇದರ ವ್ಯಾಪ್ತಿಯಲ್ಲಿ ಬರ್ತವೆ. ಇವರೆಲ್ಲರೂ ಕೂಡ ನಮ್ಮ ದೇಶೀಯ ಉತ್ಪನ್ನಗಳನ್ನು ಸಮರ್ಥವಾಗಿ ತಯಾರು ಮಾಡ್ತಕ್ಕಂಥ ಒಂದು ಕೌಶಲ್ಯತೆ ಇರತಕ್ಕಂಥವರು. ಈ ಕೌಶಲ್ಯ ಕರ್ನಾಟಕದ ಒಂದು ಸ್ಕೀಮನ್ನು ಈ ಒಂದು ದೇವರಾಜ ಅರಸರ ಅಭಿವೃದ್ಧಿ ನಿಗಮದ ಫಲಾನುಭವಿಗಳಿಗೆ ಕೊಡಮಾಡಿಸಿದ ನಂತರ ಅವರಿಗೆ ಆರ್ಥಿಕ ನೆರವನ್ನು ಕೊಡಬೇಕಂತಕ್ಕಂಥ ಒಂದು ಹೊಸ ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಆ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕಾಗಿ ಅದರ ಜೊತೆಗೆ ವಿದೇಶಿ ಉತ್ಪನ್ನಗಳನ್ನು ಹಿಮ್ಮೆಟ್ಟಿಸುವಂಥ ಒಂದು ಶಕ್ತಿ ಯಾವುದಾದರೂ ಒಂದು ವರ್ಗಗಳಿಗೆ ಇದ್ದರೆ ಈ ವೃತ್ತಿ ಆಧಾರಿತ ಸಮುದಾಯಗಳಿಗೆ ಅಂತಕ್ಕಂಥದ್ದು ನಮ್ಮ ಒಂದು ನಂಬಿಕೆ. ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ಪಾಲಿಕೆ ಸದಸ್ಯರಾದ ರೂಪಾ ಬಂಗೇರ, ಬಿಜೆಪಿ ಮುಖಂಡರಾದ ವಿಜಯಕುಮಾರ್, ಸುರೇಂದ್ರ, ಮಹೇಶ್ ಕುಮಾರ್, ಕಿರಣ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು.